ಜಯಲಕ್ಷ್ಮಿ ಸಿಲ್ಕ್ಸ್ ವಸ್ತ್ರಗಳ ಮಾರಾಟ, ಅದರಲ್ಲೂ ಮದುವೆ ವಸ್ತ್ರಗಳಿಗೆ ಚಿರಪರಿಚಿತ ಹೆಸರು. 1947ರಿಂದ ಕೇರಳದಲ್ಲಿ ವಸ್ತ್ರೋದ್ಯಮ ಕ್ಷೇತ್ರದಲ್ಲಿ ಸಂಚಲನವನ್ನ ಮೂಡಿಸಿರುವ ಜಯಲಕ್ಷ್ಮಿ ಸಿಲ್ಕ್ಸ್ ಇದೀಗ ಕರ್ನಾಟಕದಲ್ಲಿ ತನ್ನ ಮೊದಲನೆಯ ಶಾಖೆಯನ್ನ ಆರಂಭಿಸ್ತಾ ಇದೆ. ಮಂಗಳೂರಿನ ವಿಜಯ್ ಕಾಪಿಕಾಡ್ನಲ್ಲಿ 5 ಅಂತಸ್ತಿನ ವಿಶಾಲವಾದ ಜಯಲಕ್ಷ್ಮಿ ಮಳಿಗೆಯು ಶುಭಾರಂಭಗೊಳ್ತಾ ಇದ್ದು, ಇದೇ ಮಾರ್ಚ್ 12ರಂದು ಶುಭಾರಂಭಗೊಳ್ಳಲಿದೆ. ಯಾವುದೇ ಮದುವೆ ಇರಲಿ, ಶುಭ ಸಮಾರಂಭವಿರಲಿ, ಎಲ್ಲರ ಪ್ರಥಮ ಆದ್ಯತೆ ಅತ್ಯುತ್ತಮ ಗುಣಮಟ್ಟದ ವಸ್ತ್ರಗಳು. ಈ ವಸ್ತ್ರೋದ್ಯಮ ಕ್ಷೇತ್ರದಲ್ಲಿ ಚಿರಪರಿಚಿತ ಜೊತೆಗೆ ವಿಶ್ವಾಸಾರ್ಹ ಹೆಸರು ಅಂದ್ರೆ ಅದು ಜಯಲಕ್ಷ್ಮಿ. ಕೇರಳದಲ್ಲಿ ಮನೆ ಮಾತಾಗಿರುವ ಪ್ರಸಿದ್ಧ ವಸ್ತ್ರೋದ್ಯಮ ಮಳಿಗೆ ಜಯಲಕ್ಷ್ಮಿ ಸಿಲ್ಕ್ಸ್ ಇದೀಗ ಕರ್ನಾಟಕಕ್ಕೂ ಪಾದಾರ್ಪಣೆ ಮಾಡಿದೆ. ಜಯಲಕ್ಷ್ಮಿ ಸಿಲ್ಕ್ಸ್ನ ಕರ್ನಾಟಕದ ಪ್ರಥಮ ಹಾಗೂ ನೂತನ ಮಳಿಗೆ ನಗರದ ವಿಜಯ್ ಕಾಪಿಕಾಡ್ನಲ್ಲಿ ಇದೇ ಮಾರ್ಚ್ 12ರಂದು ಶುಭಾರಂಭಗೊಳ್ಳಲಿದೆ. ಈ ಮೂಲಕ ದಕ್ಷಿಣ ಕನ್ನಡ ಮತ್ತು ಉಡುಪಿ ಜಿಲ್ಲೆಯ ಗ್ರಾಹಕರಿಗೆ ಆಕರ್ಷಕ ಬೆಲೆಯಲ್ಲಿ ವಿಭಿನ್ನ ರೀತಿಯ ಶಾಪಿಂಗ್ ಅನುಭವ ನೀಡಲು ಸಜ್ಜಾಗಿದೆ. ಮಂಗಳೂರಿನಲ್ಲಿ ಶುಭಾರಂಭಗೊಳ್ಳಲಿರುವ ಮಳಿಗೆಯು ಜಯಲಕ್ಷ್ಮಿ ಸಂಸ್ಥೆಯ 5ನೇ ಮಳಿಗೆಯಾಗಿದೆ. ನೂತನವಾಗಿ ನಿರ್ಮಿಸಿರುವ 5 ಮಹಡಿಗಳ ಕಟ್ಟಡವು 1 ಲಕ್ಷ ಚದರಡಿಗಿಂತಲೂ ಅಧಿಕ ವಿಶಾಲ ಸ್ಥಳಾವಕಾಶವನ್ನು ಹೊಂದಿದೆ. ಕಟ್ಟಡದಲ್ಲಿ 2 ಮಹಡಿಗಳನ್ನು ಪಾರ್ಕಿಂಗ್ಗೆ ಮೀಸಲಿರಿಸಲಾಗಿದೆ. ಜೊತೆಗೆ ಪುಟ್ಟ ಮಕ್ಕಳಿಗಾಗಿ ಆಟವಾಡಲು ಸ್ಥಳಾವಕಾಶವನ್ನು ಕೂಡ ಕಲ್ಪಿಸಲಾಗಿದೆ. 3 ಮಹಡಿಗಳಲ್ಲಿ ಕ್ರಮವಾಗಿ ಡ್ರೆಸ್ ಮೆಟೀರಿಯಲ್ಸ್, ಮಕ್ಕಳ ಸಿದ್ಧ ಉಡುಪುಗಳು, ಯುವಕ ಯುವತಿಯರ ಡ್ರೆಸ್ಸಸ್, ಪುರುಷರ ಆಧುನಿಕ ಮತ್ತು ಸಾಂಪ್ರದಾಯಿಕ ಶೈಲಿಯ ಉಡುಗೆಗಳು ಮತ್ತು ಸಾಂಪ್ರದಾಯಿಕ ಶೈಲಿಯ ಮತ್ತು ಮದುವೆಯ ಸೀರೆಗಳು ಮತ್ತು ರೇಷ್ಮೆಯ ಸೀರೆಗಳ ಬೃಹತ್ ಸಂಗ್ರಹ ಇರಲಿದೆ. ಮಂಗಳೂರು ನಗರದ ಗ್ರಾಹಕರು ಅಲಂಕಾರ ಪ್ರಿಯರು. ಇಲ್ಲಿನ ಗ್ರಾಹಕರಿಗೆ ಅಂತಾರಾಷ್ಟ್ರೀಯ ಶಾಪಿಂಗ್ ಅನುಭವ ನೀಡೋದು ನಮ್ಮ ಕರ್ತವ್ಯ. ಜೊತೆಗೆ ಉತ್ತಮ ಗುಣಮಟ್ಟದೊಂದಿಗೆ ಗ್ರಾಹಕರನ್ನ ತೃಪ್ತಿಗೊಳಿಸುವ ಯತ್ನವನ್ನ ನೂತನ ಮಳಿಗೆ ಮಾಡಲಿದೆ. ಅಲ್ಲದೆ ಕರ್ನಾಟಕ ರಾಜ್ಯದಲ್ಲೇ ಪ್ರಪ್ರಥಮ ಅತಿ ದೊಡ್ಡ ರೇಷ್ಮೆ ಸೀರೆ ಮಳಿಗೆ ಸಂಸ್ಥೆಯಾಗಿ ಹೊರಹೊಮ್ಮಲಿದೆ ಎನ್ನುವುದು ಜಯಲಕ್ಷ್ಮಿ ಸಿಲ್ಕ್ಸ್ನ ಪ್ರಮುಖರಾದ ಗೋವಿಂದ ಕಾಮತ್ ಅವರ ಅಭಿಪ್ರಾಯ. उसमें क्या स्पेशलाइज हम वेडिंग साड़ीज करता था, पार्टी वेयर, बाद में रेडीमेड से ऐड किया, ड्रेस मटेरियल ऐड किया, जेंट्स वेयर ऐड करते करते किया. वो तो हमारा सेफ फ्लोर का शोरूम है. पार्किंग भी अपना अलग सेपरेट पार्किंग है, 300 कार पार्क कर सकता है. बड़ा शोरूम है. ये साइड में पर्टिकुलरली ये साउथ केरला साइड में, वो भी बैंगलोर में बहुत अच्छा ड्रेस में बहुत अच्छा ध्यान देता है. वो कुछ भी करता है. 300 रुपये का भी टॉप लेडीज टॉप खरीदता है या 500 रुपये की लेता है, उसका वो देखता है, वो वैल्यू फॉर मनी, उसका क्वालिटी, वो कलर सेंस, वो सब बहुत अच्छा है. ಇದೇ ವೇಳೆ ಮಾತನಾಡಿದ ಜಯಲಕ್ಷ್ಮಿ ಸಿಲ್ಕ್ಸ್ನ ಅಡ್ಮಿನ್ ಮ್ಯಾನೇಜರ್ ರಾಜೇಂದ್ರ ಉಳ್ಳಾಲ್ ರವರು, ಇವತ್ತಿನ ಕಾಲದ ಯುವಕರು, ಯುವತಿಯರು ಮತ್ತು ಮಕ್ಕಳು ಇಷ್ಟಪಡುವ ಎಲ್ಲಾ ಮಾದರಿಯ ವಸ್ತ್ರ ಉತ್ಪನ್ನಗಳನ್ನು ಜಯಲಕ್ಷ್ಮಿ ರೇಷ್ಮೆ ಸೀರೆ ಮಳಿಗೆ ಒದಗಿಸಲಿದೆ. ಜೊತೆಗೆ ಹಣಕ್ಕೆ ತಕ್ಕ ಗುಣಮಟ್ಟದ ಉತ್ಪನ್ನವನ್ನು ಒದಗಿಸುವುದು ಸಂಸ್ಥೆಯ ಧ್ಯೇಯವಾಗಿದೆ ಅಂತ ಹೇಳಿದರು. ಜಯಲಕ್ಷ್ಮಿ ಅಂದರೆ ವೆಡ್ಡಿಂಗ್ ಸಾರಿಯಲ್ಲಿ we are known as a specialist, so we have the entire range starting from catering to every price range of budget, every price range of categories, and as I said, for every season and every occasion. 4 ಮಾಡಿಯಲ್ಲಿ ವಿಸ್ತಾರವಾಗಿರೋ ಆಲ್ಮೋಸ್ಟ್ 1 lakh square feet ಇರುವ ವಿಸ್ತಾರ ಇರುವ ಶೋರೂಮ್. ಅದು ಅಲ್ಲದೆ 250ಕ್ಕಿಂತ ಹೆಚ್ಚು ಕಾರ್ ಪಾರ್ಕಿಂಗ್ ಇರುವ ಸೌಲಭ್ಯ ಇದೆ. ಆಮೇಲೆ 400ಕ್ಕಿಂತ ಹೆಚ್ಚು ನಮ್ಮ ಸ್ಟಾಫ್ ಇಲ್ಲಿ ಟ್ರೈನ್ ಆಗಿರುವ ಸ್ಟಾಫ್ there at your service. What we want to do is basically give overall total customer experience for our customers. 1947ರಲ್ಲಿ ಕೇರಳದ ಕೊಚ್ಚಿನ್ನ ಕ್ಲೋತ್ ಬಜಾರ್ ರಸ್ತೆಯಲ್ಲಿ ದಿವಂಗತ ನರಸಿಂಹ ಕಾಮತ್ ರವರ ಮೂಲಕ 200 ಚದರ ಅಡಿಯ ಮಳಿಗೆ ಪ್ರಾರಂಭಗೊಂಡಿತು. ನಂತರ ಅವರ ಪುತ್ರರಾದ ನಾರಾಯಣ ಕಾಮತ್, ಗೋವಿಂದ ಕಾಮತ್ ಮತ್ತು ಸತೀಶ್ ಕಾಮತ್ರ ಪರಿಶ್ರಮದ ಮೂಲಕ 1997ರಲ್ಲಿ ವಿಸ್ತರಿತ ಮಳಿಗೆಯು ಕೊಚ್ಚಿನ ಎಂಜಿ ರಸ್ತೆಯಲ್ಲಿ ಶುಭಾರಂಭಗೊಂಡಿತು. ಅಂದಿನಿಂದ ಜಯಲಕ್ಷ್ಮಿ ಸಂಸ್ಥೆ
ಕೇರಳದ ಜನತೆಯ ಮನಸ್ಸಿನಲ್ಲಿ ತನ್ನ ಛಾಪನ್ನ ಮೂಡಿಸಿ ಅಲ್ಲಿನ ಜನರ ಜೀವನ ಶೈಲಿಯ ಅಂಗವಾಗಿ ಗುರುತಿಸಲ್ಪಟ್ಟಿತು. ಮುಂದಕ್ಕೆ ಅಭಿವೃದ್ಧಿಗೊಂಡ ಜಯಲಕ್ಷ್ಮಿ ಸಂಸ್ಥೆ ತನ್ನ ಮೊದಲ ಶಾಖೆಯನ್ನ 2010 ಡಿಸೆಂಬರ್ 20ರಂದು ಕಲ್ಲಾಯಿ ರಸ್ತೆ ಕ್ಯಾಲಿಕಟ್ನಲ್ಲಿ ತೆರೆಯಿತು. ನಂತರ 2011 ಆಗಸ್ಟ್ 5ರಂದು ತಿರುವನಂತಪುರದಲ್ಲಿ ಶಾಖೆಯು ಆರಂಭಗೊಂಡಿತು. ಮೂರನೇ ಶಾಖೆಯನ್ನ 2012 ಮೇ 11ರಂದು ತ್ರಿಶೂರ್ನಲ್ಲಿ ತೆರೆಯಲಾಯಿತು. ಇಂದು ಕೇರಳದಲ್ಲಿ 4 ಶಾಖೆಗಳನ್ನು ಹೊಂದಿರುವ ಜಯಲಕ್ಷ್ಮಿ ಬ್ರ್ಯಾಂಡ್ ಅಲ್ಲಿನ ಜನರ ಮನಸ್ಸನ್ನ ಗೆದ್ದಿದೆ. ಮುಂದಿನ ದಿನಗಳಲ್ಲಿ ಕರ್ನಾಟಕ ರಾಜ್ಯದ ಜನರ ಮನಸ್ಸನ್ನ ಗೆಲ್ಲಲು ಸಜ್ಜಾಗಿ ನಿಂತಿದೆ. ಕ್ಯಾಮರಾಮ್ಯಾನ್ ಶರತ್ ಸಾಲ್ಯನ್ ಜೊತೆ ಗೌತಮ್, V4 News 24/7 ಮಂಗಳೂರು.